ಸ್ವಾತಂತ್ರ್ಯೋತ್ಸವಕ್ಕೆ ಧ್ವಜಾರೋಹಣ ಮಾಡಲಿಕ್ಕೆ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅಚ್ಚಗಲ್ಲಿ ಬಂದಿರ್ತಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನು ಅವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಆಗಮಿಸಿದಂತಹ ಸಂತೋಷ್ ಕುಮಾರ್ ಶೆಟ್ಟಿ ಅಚ್ಚಗಲಿಯವರು ಸ್ವಾಗತ ಮಾಡುತ್ತಾ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರನ್ನು ಕೇಳಿ. ಇವತ್ತಿನ ದಿವಸ ನಮ್ಮ 75ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಬಂದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬಂಧುಗಳಿಗೆ ಸ್ವಾಗತವನ್ನು ಕೋರಿಕೊಂಡು ಇವತ್ತು ನಾವು 75ನೇ ಒಂದು ವಿಶೇಷವಾದ ಒಂದು ಸ್ವಾತಂತ್ರ್ಯ ದಿನಾಚರಣೆ. ಯಾಕೆಂದರೆ 75ನೇ ವರ್ಷ ಇದು ಅಮೃತ ಮಹೋತ್ಸವ ಒಂದು ಈ ಆಚರಣೆ. ಈ ಒಂದು 75 ವರ್ಷದ ಹಿಂದೆ ನಮ್ಮ ಈ ಒಂದು ದೇಶದಲ್ಲಿ 2 ದಶಕಗಳು ಹೆಚ್ಚು ಕಾಲ ಬ್ರಿಟಿಷರು ನಮ್ಮ ದೇಶವನ್ನು ಆಳಿದರು. ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿ ನಾವು ಒಂದು ಸ್ವಾಭಿಮಾನದ ಬದುಕಿಗಾಗಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಈ ಒಂದು ಸ್ವಾತಂತ್ರ್ಯ ಒಂದು ಚಳವಳಿಯನ್ನು ಆರಂಭ ಮಾಡಿತು. ಇದರಲ್ಲಿ ಈ ಒಂದು ಚಳವಳಿಯಲ್ಲಿ ಅಹಿಂಸಾವಾದಿಗಳು ಹಾಗೆ ಒಂದು ಕ್ರಾಂತಿವಾದಿ ಒಂದು ಇದರ ಮುಖಂಡತ್ವದಲ್ಲಿ ಈ ದೇಶದ ಸ್ವಾತಂತ್ರ್ಯ ಒಂದು ಪಡೆಯಲು ನಾವು ತುಂಬ ಹೋರಾಟ ಮಾಡಿದೆವು. ಅನೇಕ ಜನರು ಈ ಒಂದು ಸಂದರ್ಭದಲ್ಲಿ ತಮ್ಮ ಜೀವವನ್ನು ಕಳೆದುಕೊಂಡರು. ಆದರೆ ನಾವು ನಮ್ಮ ಸ್ವಾಭಿಮಾನದ ಬದುಕಿಗಾಗಿ ಈ ದೇಶದ ಒಂದು ಸಮಗ್ರ ನಮ್ಮ ಇದಕ್ಕೆ ಬೇಕಾಗಿ ನಾವು ಹೋರಾಟದ ಪರಿಣಾಮವಾಗಿ ನಮ್ಮ 1947ನೇ ಇಸವಿ ರಾತ್ರಿ 12 ಗಂಟೆಗೆ ನಮ್ಮ ಈ ಸ್ವಾತಂತ್ರ್ಯ ನಮಗೆ ಸ್ವಾತಂತ್ರ್ಯವಾಯಿತು. ಈ ದೇಶದ ಒಂದು ಸ್ವಾಭಿಮಾನ ಬದುಕಿಯ ಅಂದಿನಿಂದ ನಾವು ಆರಂಭ ಮಾಡಿದೆವು. ಆ ಒಂದು ರಾತ್ರಿ ನಮಗೆ ಸಿಕ್ಕಂಥ ಈ ಒಂದು ಸ್ವಾತಂತ್ರ್ಯ ಉಳಿಸಬೇಕಾಗಿ ನಾವು ಮುಂದಿನ ದಿನಗಳಲ್ಲಿ ಹಗಲಿರುಳು ನಾವು ಇದನ್ನು ಕಾಯಬೇಕಾದ ಅವಶ್ಯಕತೆ ಈ ಸಂದರ್ಭದಲ್ಲಿ ಇದೆ. ಯಾಕೆಂದರೆ ನಮ್ಮ ಈ ದೇಶದ ಪರಿಸ್ಥಿತಿ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಒಂದು 56-60 ವರ್ಷ ಆಳ್ವಿಕೆಯಲ್ಲಿ ಈ ದೇಶದ ಒಂದು ನಮ್ಮ ಸಮಗ್ರ ಅಭಿವೃದ್ಧಿಯನ್ನು ಮಾಡಿಕೊಂಡು ಈ ದೇಶದ ಒಂದು ಇಡೀ ವಿಶ್ವದಲ್ಲೇ ಒಂದು ಅಭಿವೃದ್ಧಿ ಒಂದು ರಾಷ್ಟ್ರವಾಗಿ ಪರಿಣಾಮ ಆಯಿತು. ಆದರೆ ಮುಂದಿನ ದಿನಗಳಲ್ಲಿ ಈಗ ನಾವು ಕಾಣ್ತಾ ಇದ್ದೇವೆ ಈ ಪ್ರಜಾಪ್ರಭುತ್ವ ಎಲ್ಲಿ ಹೋಗಿ ಮುಟ್ಟಿದಂತ ನಮಗೆ ಬೇಸರ ಆಗ್ತಾ ಇದೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ದೇಶದ ಒಂದು ನಮ್ಮ ಹಿರಿಯವರು ಆ ಸಂದರ್ಭದಲ್ಲಿ ನಮಗೆ ಒಂದು ಈ ಕಷ್ಟಪಟ್ಟು ಮಾಡಿದ ಈ ಒಂದು ಪ್ರಜಾಪ್ರಭುತ್ವವನ್ನು ಒಂದು ದೇಶದ ಒಂದು ಸ್ವಾತಂತ್ರ್ಯವನ್ನು ಮುಂದಿನ ದಿನಗಳಲ್ಲಿ ನಮಗೆ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರ ಒಗ್ಗಟ್ಟಿನಿಂದ ಈ ದೇಶದ ಒಂದು ನಮ್ಮ ಯಾವ ಮರ್ಯಾದೆಯನ್ನು ಉಳಿಸುವ ಕೆಲಸವನ್ನು
ಮಾಡಿಕೊಂಡು ಹೋಗಬೇಕು. ಈ ದೇಶದ ಒಂದು ಸಮಗ್ರ ಒಂದು ಒಗ್ಗಟ್ಟಿನಿಂದ ಕೂಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಈ ಕಾಂಗ್ರೆಸ್ ಪಕ್ಷ ಈ ಸಂದರ್ಭ ನಾನು ಯಾಕೆ ಹೇಳ್ತೇನೆ ಅಂದರೆ, ಈ ಒಂದು ದೇಶದಲ್ಲಿ ಆಡಳಿತ ಮಾಡಿದಂಥ ಮೋದಿ ಸರ್ಕಾರ ಇದೆ, ಅದು ನಮ್ಮ ಈ ದೇಶದ ಆಡಳಿತಕ್ಕೆ ಕಪ್ಪು ಚುಕ್ಕಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಈ ಭಾರತ ದೇಶ ಜಾತ್ಯತೀತ ದೇಶ, ಇದು ಹಿಂದೂ ಮುಸ್ಲಿಂ ಕ್ರೈಸ್ತರು ಇಲ್ಲಿ ಅನೇಕ ತ್ಯಾಗ ಬಲಿದಾನ ಮಾಡಿಕೊಂಡು ಈ ದೇಶದ ಸ್ವಾತಂತ್ರ್ಯ ಪಡೆದುಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿ. ಆದರೆ ಇವತ್ತು ನಾವು ಈ ದೇಶದಲ್ಲಿ ಎಲ್ಲರ ಒಂದು ಆ ಸಂದರ್ಭದಲ್ಲಿ ಒಂದು ಸಂವಿಧಾನವನ್ನು ಕೊಟ್ಟಿದ್ದು ನಮಗೆ ಈ ಭಾರತ ದೇಶ. ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲರೂ ಒಂದು ಸ್ವಾಭಿಮಾನದಿಂದ ಬದುಕಬೇಕಂತ ಒಂದು ಸಂದರ್ಭದಲ್ಲಿ ಇದನ್ನು ಸಂವಿಧಾನವನ್ನು ಸಹ ರಚನೆ ಮಾಡಿತು. ಆದರೆ ಆ ಸಂವಿಧಾನವನ್ನು ಈಗ ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ಸರ್ಕಾರ. ನಮಗೆ ಇದು ಈ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಹೇಳಿಕೆ ನಮಗೆ ತುಂಬ ಬೇಸರ ಆಗ್ತದೆ. ಆದರೆ ನಮ್ಮ ಮುಂದಿನ ದಿನಗಳಲ್ಲಿ ಈ ದೇಶದ ಒಂದು ಅಭಿವೃದ್ಧಿಯ ಈ ಒಂದು ಒಗ್ಗಟ್ಟಿಗೆ ಕಾಂಗ್ರೆಸ್ ಪಕ್ಷ ನೇತೃತ್ವ ಬಹಳ ಅಗತ್ಯ ಇದೆ. ಇದಕ್ಕೆಲ್ಲ ನಾವೆಲ್ಲರೂ ಒಗ್ಗಟ್ಟಿನಿಂದ ಜಾತಿ ಭೇದ ಬಿಟ್ಟು ಹೋರಾಟ ಪರಿಸ್ಥಿತಿ ಬಂದಿದೆ ಅಂತ ಹೇಳಿಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್, ಜೈ ಭಾರತ್. ಸಂದರ್ಭದಲ್ಲಿ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಸಿನ ವತಿಯಿಂದ ಕಚೇರಿಯ ಮುಂದೆ ನಾವು ಭಾರತ ದೇಶದ ಧ್ವಜಾರೋಹಣ ಮಾಡುವ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ನಮ್ಮ ದೇಶ ಬ್ರಿಟಿಷರಿಂದ ಸ್ವಾತಂತ್ರ್ಯ ಗಳಿಸುವ ಸಂದರ್ಭದಲ್ಲಿ ಹಿಂದೂಗಳು, ಮುಸಲ್ಮರು, ಕ್ರೈಸ್ತರು ಒಗ್ಗಟ್ಟಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಗಾಂಧೀಜಿಯವರ ನೇತೃತ್ವದಲ್ಲಿ ಜವಾಹರಲಾಲ್ ನೆಹರೂರವರು ನಮ್ಮ ದೇಶದ ಪ್ರಥಮ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಅವರು ಪ್ರಥಮ ಪ್ರಧಾನಿಯಾಗಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಈ ದೇಶದ ಅಭಿವೃದ್ಧಿಗೆ ಭದ್ರವಾದ ಬುನಾದಿಯನ್ನು ಹಾಕಿದರು. ಆ ನಂತರ ಬಂದಂಥ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ಈ ದೇಶದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು. ಆದರೆ ಈ ದೇಶಕ್ಕೆ ಒಂದು ಉತ್ತಮವಾದ ಸಂವಿಧಾನವನ್ನು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟರು. ಆ ನಂತರ ಈಗ ಅಧಿಕಾರವನ್ನು ವಹಿಸಿಕೊಂಡ ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂಥ ಜನರನ್ನು ಹೀಯಾಳಿಸುವಂಥ ಒಂದು ಕೆಟ್ಟ ಸಂಪ್ರದಾಯವನ್ನು ಇಟ್ಟುಕೊಂಡದ್ದು ನಮ್ಮ ದೇಶದ ದುರ್ದೈವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು, ಈ ದೇಶಕ್ಕೆ ಸಂವಿಧಾನವನ್ನು ಕೂಡ ತಂದುಕೊಟ್ಟಿದ್ದು, ಅದನ್ನು ಉಳಿಸುವಂಥ ಕೆಲಸ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ, ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಪಡ್ತೇನೆ. ಸಂವಿಧಾನ ರಕ್ಷಣೆ ಮಾಡ್ತೇವೆ ಎಂದು ಹೇಳಿ ನಾವು ಜನಪ್ರತಿನಿಧಿಯಾಗಿ ಅಧಿಕಾರ ವಹಿಸಿಕೊಂಡಂಥ ಮಂತ್ರಿಗಳು, ನಮ್ಮ ಜನಪ್ರತಿನಿಧಿಗಳು ಯಾವ ರೀತಿಯ ಕೀಳು ಮಟ್ಟದ ಭಾಷೆಗಳಲ್ಲಿ ಮಾತಾಡ್ತಾರೆ ಎಂಬುದು ಕೂಡ ನಾವು ಗಮನಿಸಬೇಕಾದಂಥ ಒಂದು ಸಂದರ್ಭ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಪ್ರತಿಯೊಬ್ಬರಿಗೂ ಕೂಡ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಹೇಳಿಕೊಂಡು ಈ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ನಾವು ಸೀಮಿತ ಜನ ಇಲ್ಲಿ ಸೇರಿಕೊಂಡು ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಟ್ಟಿದ್ದೇವೆ. ಈ ದೇಶವನ್ನು ಉಳಿಸುವಂಥ ಕೆಲಸದಲ್ಲಿ ನಾವೆಲ್ಲ ಒಂದಾಗುವಂತ ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭಾರತ್. ಸ್ವಾತಂತ್ರ್ಯ ಸಂಭ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಕಚೇರಿಯ ಮುಂಭಾಗದಲ್ಲಿ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ. ಇವತ್ತು ಒಂದು 75ನೆಯ ಸ್ವಾತಂತ್ರ್ಯ ದಿನದ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಬಹುಶಃ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿದರೆ ಎಲ್ರಿಗೂ ಗೊತ್ತು. ಯಾಕೆಂತೇಳಿದರೆ ಬ್ರಿಟಿಷರ ಕಪಿಪುಷ್ಟಿಯಿಂದ ಬಿಡುಗಡೆಗೊಳಿಸಿ ಇವತ್ತು ನಮಗೆ ಒಂದು ಸಾಮರಸ್ಯದ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಂಥ ದಿನ. ಇದನ್ನು ನಾವೆಲ್ಲರೂ ಕೂಡ ಸಂಭ್ರಮಿಸಲೇಬೇಕಾದಂಥ ಒಂದು ದಿನ. ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನವನ್ನು ಕೂಡ ಈಗ ನಮ್ಮ ಅಧ್ಯಕ್ಷರು ಹೇಳಿದಾಗೆ ತಿದ್ದುಪಡಿ ಮಾಡಿ ಹೊರಟಂಥ ಈ ಒಂದು ಸರ್ಕಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೂಡ ಧಿಕ್ಕಾರವನ್ನು ಮಾಡಬೇಕಾದಂಥ ಅವಶ್ಯಕತೆ ಖಂಡಿತವಾಗಿ ಇದೆ. ಆದರೂ ಈ ಒಂದು ಸಂಭ್ರಮದ ದಿನದಂದು ಇದನ್ನು ಮಾತಾಡೋದು ಸಮಂಜಸರಲ್ಲ ಅಂತ ತಿಳ್ಕೊಂಡು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಕೋರುತ್ತಾ ಅವಕಾಶ ಗೌರವಿಸ್ತೀನಿ. राष्ट्रगान एक साथ शुरू करेगा. शुभ आशीष